ರೋಟರಿ ಕ್ಲಬ್ ಮಂಗಳೂರಿನ ದಕ್ಷಿಣ ವತಿಯಿಂದ ವನಮಹೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಅಧ್ಯಕ್ಷರಾದ ಆರ್ಟಿಎನ್ ಡಿಜೇಶ್ ದಾಮೋದರ್ ರವರು ಹೇರೂರಿನ ರಾಧಾ ಹೆಲೋ ಬ್ಲಾಕ್ಸ್ ಇಂಡಸ್ಟ್ರೀಸ್ ಹತ್ತಿರ ಸಸಿ ನೆಡುವ ಮೂಲಕ ವನಮಹೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು. ಇದೇ ವೇಳೆ ಮೂಲ ಪರಂಪರೆಯಿಂದ ಬಂದಂತಹ ಡೋಲು ವಾದ್ಯ ವಿದ್ಯೆಯನ್ನು ಮರೆಯದೆ ಬೆಳೆಸುವಲ್ಲಿ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸತೀಶ್ ರವರು ಸಫಲರಾಗಿದ್ದಾರೆ ಎಂಬ ನಿಟ್ಟಿನಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಂಗಳೂರು ದಕ್ಷಿಣ ಇದರ ವತಿಯಿಂದ ಹೇರೂರಿನಲ್ಲಿರುವ ಬಹಳ ಹಿಂದುಳಿದ ಒಂದು ವರ್ಗ ನಾವು ಲಾಸ್ಟ್ ಟೈಮ್ನಲ್ಲಿ ಬಂದಿದ್ದೇವೆ. ನಂದಿನಿ ಮೇಡಮ್ ನೇತೃತ್ವದಲ್ಲಿ ಈ ಸರ್ತಿ ನಮ್ಮೊಂದಿಗೆ ನಮ್ಮ ಅಧ್ಯಕ್ಷರಾದ ದಿಜೀಶ್ ಹಾಗೂ ಸೆಕ್ರೆಟರಿ ಶಾಜಿ, ವಾಸ್ ಅಸಿಸ್ಟೆಂಟ್ ಗವರ್ನರ್ ಗೋಪಾಲ್ ಶೆಟ್ಟಿ, ವಾಸ್ ಪ್ರೆಸಿಡೆಂಟ್ ಜಗದೀಶ್ ಶೆಟ್ಟಿ, ವಾಸ್ ಪ್ರೆಸಿಡೆಂಟ್ ಜಯಪ್ರಕಾಶ್,